ಕೋವಿಡ್ ಪಾಸಿಟಿವ್ ಆದವರಿಗೆ ಎಲ್ಲೂ ಚಿಕಿತ್ಸೆಯನ್ನ ಉಚಿತವಾಗಿ ನೀಡುತ್ತಿಲ್ಲ. ಹೀಗಾಗಿ ಕೋವಿಡ್ ಚಿಕಿತ್ಸೆಗಾಗಿ ಹಣ ಪಾವತಿಸಿದ ಎಲ್ಲರ ಹಣವನ್ನು ರಾಜ್ಯ ಸರ್ಕಾರ ಮರು ಪಾವತಿಸಬೇಕು ಎಂದು ಮಾಜಿ ಆರೋಗ್ಯ ಸಚಿವ ಶಾಸಕ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೋವಿಡ್ ಪಾಸಿಟಿವ್ ಆದವರಿಗೆ ಎಲ್ಲೂ ಉಚಿತ ಚಿಕಿತ್ಸೆ ಸಿಗುತ್ತಿಲ್ಲ. ಅವರೆಲ್ಲರ ಹಣವನ್ನು ಮರು ಪಾವತಿಸಲು ಸಿಎಂ ಪರಿಹಾರ ನಿಧಿಯಿಂದ ತಕ್ಷಣ ಹಣ ಬಿಡುಗಡೆ ಮಾಡಬೇಕು. ಆಗ ಆಸ್ಪತ್ರೆಗಳು ಎಷ್ಟು ಬಿಲ್ ಮಾಡಿದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗುತ್ತದೆ. ಸರ್ಕಾರ ಈ ಬಗ್ಗೆ ತಕ್ಷಣ ಕಾರ್ಯಪ್ರವೃತ್ತವಾಗಬೇಕೆಂದು ಅವರು ಒತ್ತಾಯಿಸಿದರು. ಇತ್ತೀಚೆಗೆ ಕೋವಿಡ್ ಟೆಸ್ಟಿಂಗ್ ಕೂಡ ಕಡಿಮೆ ಮಾಡಿದ್ದಾರೆ. ಬೀದಿ ವ್ಯಾಪಾರಿಗಳು, ಇತರೆ ಎಲ್ಲಾ ರೀತಿಯ ವ್ಯಾಪಾರಿಗಳು, ಲಾರಿ, ಬಸ್ ಚಾಲಕರಿಗೆ ಕೋವಿಡ್ ರಿಪೋರ್ಟ್ ತರಲು ಆದೇಶಿಸಿ, ಆಗ ಎಲ್ಲರೂ ತಪಾಸಣೆ ಮಾಡ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟರು. ಒಂದು ಕಡೆ ನೀವು ಎಲ್ಲ ಕೂಡ ಫ್ರೀಯಾಗಿ ಬಿಟ್ಟಿದ್ದೀರಿ. ಸೆಕೆಂಡ್, ಹೆಲ್ತ್ ಮುಖಾಂತರ ನಿಮ್ಮ ಟೆಸ್ಟಸ್ ಇವತ್ತು ಕಡಿಮೆ ಆಗುವಂಥ ವಿಚಾರ ಇವತ್ತಾಗಿದೆ. ಆಂಟಿಜೆನ್ ಕಿಟ್ ತಾವು ಇವತ್ತು ಕಳಿಸಿದ್ದೀರಿ ಸರ್ಕಾರ. ನೀವೆಲ್ಲ PSCಗೆ ಕೊಟ್ಟು ಡಾಕ್ಟರ್ಗೆ ಮತ್ತು ಟೆಕ್ನಿಷಿಯನ್ಗೆ ಮಿನಿಮಮ್ 100 ಮಾಡಿ 250 ಮಾಡಿ ಅಂತ ಹೇಳಿದರೆ ಇವರು ಯಾರನ್ನು ಹೋಗಿ ಮಾಡೋದು? ಒಂದು ಆದೇಶ ಸರ್ಕಾರ ಕೊಡುವಂಥ ಆದೇಶ. ಹೆಲ್ತ್ ಡಿಪಾರ್ಟ್ಮೆಂಟ್ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು, ಇನ್ನು ಬೇರೆ ವಿಚಾರ ನೋಡಬೇಕು, ಕಡೆಗೆ ಜನರ ಒತ್ತಡವನ್ನು ಕೂಡ ಸಹಿಸಿಕೊಳ್ಬೇಕಾ? ಏನಾದ್ರು ಇವತ್ತು ಕರೆಕ್ಟ್ ಎಷ್ಟು ಟೆಸ್ಟ್ ಆಗಲೇಬೇಕು, ಯಾರಿಗೆ ಆಗಬೇಕು, ಯಾವ ವರ್ಗ ಯಾರಿಗೆ ಆಗಬೇಕು, ಏನು ಮಾಡಬೇಕು, ಇವತ್ತು ಸ್ಪಷ್ಟ ನಿಯಮ ಬೇಕಲ್ಲ. ಇವತ್ತು ನೀವು ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರಿಗೂ ಕೂಡ ಆಗಬೇಕು, ಅಂಗಡಿ ನಡೆಸುವವರು ಎಲ್ಲರೂ ಕೂಡ ಆಗಬೇಕಂತ ಹೇಳಿ ಆದೇಶ ಯಾರು ಮಾಡಬೇಕು? ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ನಗರಸಭೆಯವರು ಮತ್ತು ಗ್ರಾಮ ಪಂಚಾಯತ್ನವರು ಆದೇಶ ಮಾಡಿ, ಯಾರಿಗಾದ್ರೂ ತಮ್ಮಲ್ಲಿ ಪಾಸಿಟಿವ್ ಟೆಸ್ಟ್ ಇಲ್ಲ ಅಂತ ಹೇಳಿದರೆ ನೀವು ಅಂಗಡಿಗೆ ಓಪನ್ ಮಾಡಬೇಕಿಲ್ಲ, ಬೀದಿ ಬದಿ ವ್ಯಾಪಾರ ಮಾಡುವಂಗಿಲ್ಲ. ಒಂದು ಆದೇಶ ಕೊಟ್ಟರೆ ಆಗ ಅವರು ಹೋಗಿ ಅವರ ಮುಂದೆ ಕ್ಯೂ ನಿಂತು ಟೆಸ್ಟ್ ಮಾಡಿಸ್ಕೊಳ್ತಾರೆ. RTO ಮೊದಲು ನಮ್ಮ ಸಾರಿಗೆ ಇಲಾಖೆಯವರು ಮತ್ತು RTO ಬಂದು ಬಸ್ ಡ್ರೈವರ್ಸ್, ಕಂಡಕ್ಟರ್ಸ್, ಲಾರಿ ಡ್ರೈವರ್ಸ್, ಕ್ಲೀನರ್ಸ್, ರಿಕ್ಷಾ ಚಾಲಕರು ಇವರೆಲ್ಲರೂ ಕೂಡ ನೀವು ಚಾಲನೆ ಮಾಡುವಾಗ ನಿಮ್ಮ ಕೈಯಲ್ಲಿ ಪಾಸಿಟಿವ್ ನೆಗೆಟಿವ್ ಸರ್ಟಿಫಿಕೇಟ್ ಇರಬೇಕಂತ ಹೇಳಿದರೆ ಅವರು ಹೋಗಿ ನಿಲ್ತಾರೆ.